ಶ್ರೀಧರ ಹೆಗ್ಡೆ ಅವರು ದಂಪತಿಗಳು ಮತ ಚಲಾಯಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳಿದ ದಂಪತಿಗಳು ತಮ್ಮ ನಾಗರಿಕ ಹಕ್ಕನ್ನು ಚಲಾಯಿಸಿದ್ದಾರೆ. ಸುಬ್ರಹ್ಮಣ್ಯ ವಿದ್ಯಾತೀರ್ಥ ಸ್ವಾಮೀಜಿ ಮತದಾನಗೈದಿದ್ದಾರೆ. ಇನ್ನು ಸಿದ್ಧಗಂಗಾ ಮಠದ ಆವರಣದಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 133ರಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಹಕ್ಕು ಚಲಾಯಿಸಿದ್ರು. 111ರ ಇಳಿ ವಯಸ್ಸಿನಲ್ಲೂ ಕೂಡ ಶ್ರೀಗಳು ಲವಲವಿಕೆಯಿಂದ ಬಂದು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಮತದಾನ ಮಾಡಿದ್ದೇವೆ, ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ. ಹೀಗಾಗಿ ಇವತ್ತು ನಮ್ಮ ರಾಜ್ಯಕ್ಕೆ ಜನತೆ ಆಯ್ಕೆ ಮಾಡಿದ ಸರ್ಕಾರ ಬರಲಿ ಮತ್ತು ಮುಂದಿನ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಸುಭಿಕ್ಷೆ ಇರಲಿ. ಈ ಬಾರಿ ಒಳ್ಳೆ ಮಳೆ ಬಂದಿದೆ, ಅದೇ ರೀತಿ ಮಳೆ ಬೆಳೆ 3 ದೊರಕಿ ಕೃಷಿಕರು ಸುಖವಾಗಿರಲಿ, ಪ್ರಜೆಗಳಿಗೆ ಎಲ್ಲ ರೀತಿಯ ಸೇವೆ ಮಾಡುವಂತಹ ಸರ್ಕಾರ ರಚಿತವಾಗಲಿ ಅಂಥೇಳಿ ನಾನು ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿದೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಅಭಿಪ್ರಾಯದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುತ್ತೆ. ಅಂತಹ ರಾಜ್ಯದ ಸಮರ್ಥ ನಾಯಕತ್ವಕ್ಕೋಸ್ಕರ ನಮ್ಮ ಅಭಿಪ್ರಾಯವನ್ನು ನಾವು ಸಮರ್ಥವಾಗಿ ಚಲಾವಣೆ ಮಾಡಬೇಕು. ಅಂತಹ ಅಭಿಪ್ರಾಯ ಸಮರ್ಥನೆಗೆ ಬೇಕಾಗಿರತಕ್ಕಂಥ ಒಂದು ಮುಖ್ಯ ಅಂಗ ಚುನಾವಣೆಯಾದ್ರಿಂದ ಎಲ್ಲ ರಾಷ್ಟ್ರಭಕ್ತರು ಮತ್ತು ರಾಜ್ಯದ ಮೇಲೆ ಪ್ರೇಮ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸರ್ವಾಂಗೀಣ ಉನ್ನತಿಗೋಸ್ಕರ ಎಲ್ಲರೂ ಕೂಡ ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ತಮ್ಮ ಹಕ್ಕನ್ನು ಈ ಸಂದರ್ಭದಲ್ಲಿ ಚಲಾಯಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತೇವೆ. ಅಂತಹ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಅಭಿಪ್ರಾಯದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುತ್ತೆ. ಅಂತಹ ರಾಜ್ಯದ ಸಮರ್ಥ ನಾಯಕತ್ವಕ್ಕೋಸ್ಕರ ನಮ್ಮ ಅಭಿಪ್ರಾಯವನ್ನು ನಾವು ಸಮರ್ಥವಾಗಿ ಚಲಾವಣೆ ಮಾಡಬೇಕು. ಅಂತಹ ಅಭಿಪ್ರಾಯ ಸಮರ್ಥನೆಗೆ ಬೇಕಾಗಿರತಕ್ಕಂಥ ಒಂದು ಮುಖ್ಯ ಅಂಗ ಚುನಾವಣೆಯಾದ್ರಿಂದ ಎಲ್ಲ ರಾಷ್ಟ್ರಭಕ್ತರು ಮತ್ತು ರಾಜ್ಯದ ಮೇಲೆ ಪ್ರೇಮ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸರ್ವಾಂಗೀಣ ಉನ್ನತಿಗೋಸ್ಕರ ಎಲ್ಲರೂ ಕೂಡ ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ತಮ್ಮ ಹಕ್ಕನ್ನು ಈ ಸಂದರ್ಭದಲ್ಲಿ ಚಲಾಯಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತೇವೆ. ಅಂತಹ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಅಭಿಪ್ರಾಯದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುತ್ತೆ. ಅಂತಹ ರಾಜ್ಯದ ಸಮರ್ಥ ನಾಯಕತ್ವಕ್ಕೋಸ್ಕರ ನಮ್ಮ ಅಭಿಪ್ರಾಯವನ್ನು ನಾವು ಸಮರ್ಥವಾಗಿ ಚಲಾವಣೆ ಮಾಡಬೇಕು. ಅಂತಹ ಅಭಿಪ್ರಾಯ ಸಮರ್ಥನೆಗೆ ಬೇಕಾಗಿರತಕ್ಕಂಥ ಒಂದು ಮುಖ್ಯ ಅಂಗ ಚುನಾವಣೆಯಾದ್ರಿಂದ ಎಲ್ಲ ರಾಷ್ಟ್ರಭಕ್ತರು ಮತ್ತು ರಾಜ್ಯದ ಮೇಲೆ ಪ್ರೇಮ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸರ್ವಾಂಗೀಣ ಉನ್ನತಿಗೋಸ್ಕರ ಎಲ್ಲರೂ ಕೂಡ ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ತಮ್ಮ ಹಕ್ಕನ್ನು ಈ ಸಂದರ್ಭದಲ್ಲಿ ಚಲಾಯಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತೇವೆ. ಅಂತಹ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಅಭಿಪ್ರಾಯದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುತ್ತೆ. ಅಂತಹ ರಾಜ್ಯದ ಸಮರ್ಥ ನಾಯಕತ್ವಕ್ಕೋಸ್ಕರ ನಮ್ಮ ಅಭಿಪ್ರಾಯವನ್ನು ನಾವು